ನಿನ್ನೆಯಷ್ಟೇ ಅಂದ್ರೆ ಆಗಸ್ಟ್ 29ರಂದು ಮಧ್ಯಾಹ್ನ 12 ಗಂಟೆಗೆ ರಾಬರ್ಟ್ ಹಿಂದಿ ಕಿರುತೆರೆಯಲ್ಲಿ ಪ್ರಸಾರವಾಯಿತು. ಹಾಗೆ RKD ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ರಾಬರ್ಟ್ ಪ್ರೀಮಿಯರ್ ಕಂಡಿತ್ತು. ಕನ್ನಡದ ಅದ್ದೂರಿ ಚಿತ್ರವನ್ನು ಬಾಲಿವುಡ್ ಮಂದಿ ಅವರ ಭಾಷೆಯಲ್ಲೇ ವೀಕ್ಷಿಸಿ ಕೊಂಡಾಡಿದ್ರು. ಕೇವಲ ಉತ್ತರ ಭಾರತೀಯರು ಮಾತ್ರವಲ್ಲ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳದ ಚಿತ್ರಪ್ರೇಮಿಗಳು ಕೂಡ ರಾಬರ್ಟ್ ಅನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ರಾಬರ್ಟ್ ಚಿತ್ರವನ್ನು ಕೇವಲ ಕನ್ನಡಿಗರು ಮಾತ್ರವಲ್ಲ, ದೇಶ ವಿದೇಶದ ಚಿತ್ರಪ್ರೇಮಿಗಳು ಕೂಡ ವೀಕ್ಷಿಸಿ ವಾವ್ ಸೂಪರ್ ಅಂದಿದ್ದಾರೆ. ಬಾಲಿವುಡ್ ಚಿತ್ರಕ್ಕಿಂತ ದಕ್ಷಿಣ ಭಾರತದ ಚಿತ್ರಗಳೇ ಗ್ರೇಟ್ ಎಂದು ಉತ್ತರ ಭಾರತದ ಚಿತ್ರಪ್ರೇಮಿಯೊಬ್ಬರು ಕಾಮೆಂಟ್ ಮಾಡಿದ್ರೆ, ನನ್ನ ನೆಚ್ಚಿನ ನಟ ಡಿ ಬಾಸ್ ಲವ್ ಫ್ರಮ್ ಪಶ್ಚಿಮ ಒಡಿಸ್ಸಾ ಎಂದು ಒಡಿಸ್ಸಾದ ಅಭಿಮಾನಿಯೊಬ್ಬರು ಡಿ ಬಾಸ್ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನೇಪಾಳದ ಅಭಿಮಾನಿಗಳಂತೂ ಅತ್ಯದ್ಭುತ ಚಿತ್ರ ಲವ್ ಫ್ರಮ್ ನೇಪಾಳ್, ಜೈ ಡಿ ಬಾಸ್, ಹೀಗೆ ಅದೆಷ್ಟೋ ಮೆಚ್ಚುಗೆಯ ಕಾಮೆಂಟ್ಗಳನ್ನು ಮಾಡ್ತಿದ್ದಾರೆ. ಈ ಪೈಕಿ ನೇಪಾಳದ ಕೃಷ್ಣ ಠಾಕೂರ್ ಅನ್ನೋರು ನಮ್ಮ ಧರ್ಮ ನಮ್ಮ ಹೆಮ್ಮೆ, ಸನಾತನ ಧರ್ಮವನ್ನು ಉಳಿಸಿದ್ದಕ್ಕೆ ಧನ್ಯವಾದಗಳು, ರಾವಣ ಹಾಗೆ ಮಾಡರ್ ರಾಮನ ಕತೆ ಸೂಪರ್, ಡಬ್ಬಿಂಗ್ ಕೂಡ ಅತ್ಯುತ್ತಮವಾಗಿ ಮೂಡಿಬಂದಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲೂ ರಾಬರ್ಟ್ ಅವ ಜೋರಾಗಿಯೇ ಇದೆ. ಒನ್ ಆಫ್ ದಿ ಬೆಸ್ಟ್ ಹಿಂದಿ ಡಬ್ಬಿಂಗ್ ಎಂದು ಬಾಂಗ್ಲಾದೇಶದ ಅಭಿಮಾನಿಯೊಬ್ಬರು ಹೇಳಿದ್ರೆ, ನಾನು ಬಾಂಗ್ಲಾದೇಶದಿಂದ ಈ ಸಿನಿಮಾವನ್ನು ವೀಕ್ಷಿಸುತ್ತಿದ್ದೇನೆ, ಗ್ರೇಟ್ ಮೂವಿ ಎಂದು ರಾಬರ್ಟ್ ಅನ್ನು ಕೊಂಡಾಡಿದ್ದಾರೆ. ಹೀಗೆ ಅದೆಷ್ಟೋ ಬಾಂಗ್ಲಾದೇಶದ ಚಿತ್ರಪ್ರೇಮಿಗಳು ರಾಬರ್ಟ್ ಅನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಪಾಕಿಸ್ತಾನದ ಚಿತ್ರಪ್ರೇಮಿಗಳು ಕೂಡ ರಾಬರ್ಟ್ ಅನ್ನು ವೀಕ್ಷಿಸಿದ್ದು ನೈಸ್ ಆ್ಯಂಡ್ ಡ್ಯಾಶಿಂಗ್ ಮೂವಿ, ಗ್ರೇಟ್ ಸ್ಟೋರಿ ಎಂದು ಬಣ್ಣಿಸಿದ್ದಾರೆ. ಇವು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇಂತಹ ಅದೆಷ್ಟೋ ಸಾಲು ಸಾಲು ಪ್ರತಿಕ್ರಿಯೆಗಳು ರಾಬರ್ಟ್ಗೆ ಸಿಗ್ತಾ ಇದೆ. ನಮ್ಮ ಕಣ್ಣಿಗೆ ಬಿದ್ದ ಒಂದಿಷ್ಟು ಪ್ರತಿಕ್ರಿಯೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ ಅಷ್ಟೇ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.